ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಾರ್ತಿಸ್ ಬ್ಲಾಗ್ಸ್. ಹೇಗಿದ್ರೆ ಎಲ್ಲರೂ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತು ಬುಧವಾರ, ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೆ. ನಿಮಗೆ ಮಿಸ್ ಆಗುತ್ತೋ ಇಲ್ವೋ ನನ್ನ ವ್ಲಾಗ್ಸ್, ಬಟ್ ನನಗೆ ನಿಮ್ಮನ್ನ ಮಿಸ್ ಮಾಡಿದ ತರ ಫೀಲ್ ಆಗ್ತಾ ಇತ್ತು. ಸೊ ಆಲ್ ಆಫ್ ಎ ಸಡನ್ ಬುಧವಾರ ಮಧ್ಯಾಹ್ನ 1 ಗಂಟೆಗೆ ಹೊರಗಡೆ ತಂಪಾದ ವಾತಾವರಣ, ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರಲಿ, ಅಂಡ್ ನನಗೆ ಮಳೆ ಅಂದ್ರೆ ತುಂಬಾ ಇಷ್ಟ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಮಳೆಯಲ್ಲಿ ಜೊತೆಯಲ್ಲಿ ನಿಮ್ಮ ಜೊತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಕುತ್ಕೊಂಡು ಏನಿಲ್ಲ, ಆರಾಮಾಗಿ ಕ್ಲೀನ್ ಮಾಡ್ತಾ ಇದ್ದೆ. ಇವಾಗ ಲಂಚ್ ಮಾಡಬೇಕು. ಲಂಚ್ ಮಾಡೋದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ನಿಮ್ ಜೊತೆ ಪಟ್ಟಂಗ ಹೊಡೆಯೋಣ ಅಂತ ಬಂದೆ. ಸೊ ಈಗ ನನ್ನ ಹತ್ರ 2 ವಸ್ತು ಇದೆ. ಒಂದು ಪರ್ಸ್, ಇದನ್ನ ಎತ್ತಿರ್ತಾ ಇದೆ, ಅಲ್ಲಿ ಆ ಪೋರ್ಷನ್ ಕ್ಲೀನ್ ಮಾಡುವಾಗ ಈ ಪರ್ಸ್ ನಿಮ್ಗೆ ತೋರ್ಸೋಣ ಅಂತ ಅನಿಸ್ತು. ಸೊ ಹಾಗಾಗಿ ಪರ್ಸ್ ನ ತೋರಿಸ್ತಾ ಇದ್ದೀನಿ. ಇದನ್ನ ಒಂದು ದಿನಾನು ಇಟ್ಕೊಂಡಿಲ್ಲ ನಾನು. ನೆಕ್ಸ್ಟ್ ಫಂಕ್ಷನ್ಗೆ ನೆನಪಲ್ಲಿ ಇದನ್ನೊಂದು ಇಟ್ಕೊಂಡು ಹೋಗ್ಬೇಕು. ಇದಕ್ಕೆ ಈ ತರ ಚೈನ್ ಕೂಡ ಇದೆ ಇದ್ರ ಒಳಗಡೆ. ಐ ಥಿಂಕ್ ಇಟ್ ಇಸ್ ದೇರ್. ಓ ಮೈ ಗಾಡ್, ಓಪನ್ ಮಾಡಕ್ಕೆ ಗೊತ್ತಿಲ್ಲ ನನಗೆ. ಐ ಸೀರಿಯಸ್. ಫೈನಲಿ ಓಪನ್ ಆಯ್ತು. ಈ ತರ ಚೈನ್ ಇದೆ. ಅಫ್ಕೋರ್ಸ್ ಚೈನ್ ಇರುತ್ತೆ, ಇಲ್ಲಾಂದ್ರೆ ಹೆಂಗ್ ಕ್ಯಾರಿ ಮಾಡೋದು? ಬೇಡ ಅಂದ್ರೆ ಈ ತರ ಕೈಯಲ್ಲಿ ಇಟ್ಕೊಂಡು ಹೋಗ್ಬೋದು. ಒಂದಿನಾನು ಇಟ್ಕೊಂಡಿಲ್ಲ. ವೈ ಇಸ್ ದಿಸ್ ಫಾರ್? ಇದನ್ನ ನೆಕ್ಸ್ಟ್ ಫಂಕ್ಷನ್ಗೆ ಇಟ್ಕೋತೀನಿ. ಅಂಡ್ ಇನ್ನೊಂದು ವಿಚಿತ್ರವಾಗಿರೋ ವಸ್ತು ಇದೆ. ನಿಮ್ಮ ಮನೆಯಲ್ಲಿ ಇದೆಯಾ? ನಿಮ್ಮ ಮನೆಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ಬಟ್ ನಮ್ಮ ಮನೆಯಲ್ಲಿದೆ. ಕೆಲವ್ರ ಮನೆಯಲ್ಲಿ ಇರ್ಬೋದು, ಹೇಳಕ್ಕಾಗಲ್ಲ. ಬಟ್ ನಮ್ಮ ಮನೆಯಲ್ಲೂ ಅಂತ ಇದೆ. ಯಾವ ವಸ್ತು ಗೊತ್ತಾ? ಅದು ಹುಲಿಯ ಮಂಡೆ, ಪಿಲಿತ ಮಂಡೆ. ಓಕೆ, ಇದಿದೆ. ತನಿಷ್ಗೆ ಪಿಲಿ ಡ್ಯಾನ್ಸ್ ಅಂದ್ರೆ ಫೇವ್ರೆಟ್. ಅವ್ನು ತುಂಬಾ ಇಷ್ಟ ಟೈಗರ್ ಡ್ಯಾನ್ಸ್ ಅಂದ್ರೆ. ಅದ್ರ ಮ್ಯೂಸಿಕ್ ಕೇಳಿದ ತಕ್ಷಣ ಅವ್ನು ಕ್ರೇಜಿ ಆಗ್ಬಿಟ್ಟು ಕುಣಿಯೋದಕ್ಕೆ ಹೋಗ್ತಾನೆ. ಸೊ ಅವನಿಗೋಸ್ಕರ ಅವ್ನ ಡ್ಯಾಡ ಕೊಡ್ಸಿರೋದು ಪಿಲಿತ ಮಂಡೆ. ಇದ್ರ ಹಿಂದೆ ಏನೋ ಒಂದು ಸ್ಟೋರಿ ಇದೆ, ಏನೋ ಇರಬೇಕು. ನನ್ನ ಹಸ್ಬೆಂಡ್ನ ಕೇಳ್ಬಿಟ್ಟು ಹೇಳ್ತೀನಿ ಇದೆಲ್ಲಿ ತಗೊಂಡಿದ್ದು. ಸಮಥಿಂಗ್ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಇನ್ನೊಂದ್ಸಲ ಗೊತ್ತಾದ್ಮೇಲೆ ಹೇಳ್ತೀನಿ, ಬಟ್ ಈಗ ಸದ್ಯಕ್ಕೆ ನಾನು ನೆನಪಾಗ್ತಿಲ್ಲ. ಹುಲಿಯ ಮಂಡೆ ನಿಮ್ಮ ಹತ್ರ ಇದೆಯಾ? ನಮ್ಮ ಮನೆಯಲ್ಲಿದೆ. ನಮ್ಮ ಮನೆಯಲ್ಲಿ ಹುಲಿ ಇದೆ. ಎಚ್ಚರಿಕೆ ಹಾಗೆ ಸೀದಾ ಬರಬೇಡಿ. ಹುಲಿ ಬಂದು ಕ್ಯಾಚ್ ಮಾಡುತ್ತೆ, ನಿಮ್ಮನ್ನ ತಿನ್ಬಿಡುತ್ತೆ. ಸೊ ಇದೆರಡು ವಸ್ತು ನಿಮ್ಗೆ ತೋರಿಸ್ಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ತೋರಿಸ್ದೆ. ಈಗ ಊಟ ಮಾಡ್ಬೇಕು, ಖುಷಿಗೆ ಊಟ ಹಾಕ್ಬೇಕು. ಅಂಡ್ ಮನೆಯಲ್ಲಿ ಯಾರು ಇಲ್ಲ, ಐ ಮೀನ್ ಎಲ್ಲರೂ ಒಂದೊಂದು ಕೆಲಸಕ್ಕೆ ಅಂತ ಹೊರಗಡೆ ಹೋಗಿದ್ದಾರೆ. ಸೊ ಓಕೆ, ಈಗ ನಾನು ಊಟ ಮಾಡ್ತೀನಿ, ಖುಷಿಗೆ ಊಟ ಹಾಕ್ತೀನಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಊಟ ಮಾಡಿ ಇನ್ನೇನು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು ಅನ್ನೋಷ್ಟರಲ್ಲಿ ನನ್ನ ಮಗ ಬರ್ತಾನೆ. ಆ್ಯಂಡ್ ನಾನು ಹೋಗ್ಬೇಕಾ ಪಿಕ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಹೋಗ್ತಾರೋ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರನ್ನೇ ಅಂತ ಹೇಳಿದ್ದೀನಿ, ಬಟ್ ಮಳೆ ಬರ್ತಿದೆ. ಅವ್ರು 2 ವೀಲರಲ್ಲಿ ಹೋಗಿದ್ದಾರೆ. ಸೊ ಹಾಗಾಗಿ ಚಾನ್ಸಸ್ ಇದೆ ನೀನು ಹೋಗು ಅಂತ ಹೇಳ್ತಾರೆ ಅಂತ. ಬಟ್ ನನ್ನ ತಲೆಗೆ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಹಾಕೊಂಡು ನಾನು ಯಾವತ್ತೂ ವ್ಲಾಗ್ ಮಾಡಲ್ಲ, ಬಟ್ ನೀವೆಲ್ಲ ನಮ್ಮೋರೇ ಅಲ್ವಾ, ಅದರಲ್ಲಿ ಏನಿದೆ ಅಂತ ಇವತ್ತು ಎಣ್ಣೆ ಹಾಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಐ ಹೋಪ್ ಅವ್ರು ನನಗೆ ಕಾಲ್ ಮಾಡಿ ಕರ್ಕೊಂಡು ಬಾ ಅಂತ ಹೇಳ್ದೇ ಇದ್ರೆ ಸಾಕು. ಯಾಕಂದ್ರೆ ಈ ಎಣ್ಣೆನ ಹಾಕೊಂಡು ಹೊರಗಡೆ ಮಳೆ, ಅಯ್ಯೋ ರಿಕ್ಷಾನೂ ಸಿಗಲ್ಲ ನಮ್ಮ ಮನೆ ಹತ್ರ ಇವಾಗ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸೇರ್ಕೊಳ್ಳಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿ ನೀವು ಕೂಡ. ಓಕೆನಾ? ಓಕೆ, ಫಸ್ಟ್ ಖುಷಿಗೆ ಒಂದು ಸ್ವಲ್ಪ ಊಟ ಹಾಕೋಣ ಅಂತ ಬಂದೆ. ಏನ್ ಗೊತ್ತಾ, ನಿಮ್ಗೆ ಸ್ವಲ್ಪ ನೀರ್ದು ಸೌಂಡ್ ಜಾಸ್ತಿ ಕೇಳಿಸ್ಬೋದು, ಯಾಕಂದ್ರೆ ಇಲ್ಲಿ ಕಿಟಕಿ ಹತ್ರನೇ ಮೊಬೈಲ್ ಇಟ್ಟಿದ್ದೀನಲ್ಲ. ಹಾಗಾಗಿ ಫಸ್ಟ್ ಖುಷಿಗೆ ಊಟ ಹಾಕ್ತಿರ್ತೀನಿ, ಅದು ಬೇಗ. ಆಮೇಲೆ ನೆಕ್ಸ್ಟ್ ನಾನು ಊಟ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಏನು ಸಾಕು, ಕೋಳಿ ಮತ್ತೆ ಅದಕ್ಕೆ ಸ್ವಲ್ಪ ಪೊಟ್ಯಾಟೊ ಎಲ್ಲ ಹಾಕಿ ಮಾಡಿರುವಂತಹ ಸಾರು. ಅಲ್ಲಿ ಹೊರಗಡೆ ಒಂದು ಗಾಡಿ ಬಂದಿದೆ, ಅದರದ್ದು ಸೌಂಡ್ ಏನು ಮಾಡೋಕ್ಕಾಗಲ್ಲ. ಕಿಚನಲ್ಲಿ ನಿಂತ್ಕೊಂಡ್ರೆ ಇದೇ ಪ್ರಾಬ್ಲಮ್. ನಿಮಗೆ ನಮ್ಮ ವಾಯ್ಸ್ಗಿಂತ ಜಾಸ್ತಿ ಹೊರಗಡೆ ಸೌಂಡ್ ಕೇಳಿಸ್ತಾ ಇರುತ್ತೆ. ಅಲ್ಲಿ ಯಾರು ನಿಂತ್ಕೊಂಡು ಮಾತಾಡಿದ್ರೆ ಗೇಟ್ ಹತ್ರ ಅದು ಕೇಳಿಸುತ್ತೆ ನಿಮಗೆ. 1 ಮಿನಿಟ್. ಖುಷಿಗೆ ವೈಟ್ ರೈಸ್ ಹಾಕ್ತಾ ಇದ್ದೀನಿ. ಅದು ಆ ವೈಟ್ ರೈಸ್ಗೆ ಇವಾಗ ಕೋಳಿ ಬಿಸಿ ಮಾಡ್ತೀನಿ. ಕೋಳಿನ ಕುಕ್ ಮಾಡ್ತೀವಿ. ಒಂದು ಸ್ವಲ್ಪ ನೀರು, ಉಪ್ಪು ಹಾಕೋಣ, ಒಂದು ಸ್ವಲ್ಪ ಲಿಟಲ್ ಟರ್ಮರಿಕ್, ಏನಾದ್ರು ಒಂದು ಸ್ವಲ್ಪ ಫ್ಲೇವರ್ ಇರಲಿ ಅದಕ್ಕೆ ಅಂತ ಹಾಕೋದಷ್ಟೇ. ಉಪ್ಪೆಲ್ಲ ಹಾಕಲ್ಲ. ಬಟ್ ಅದು ಏನು ಮಾಡ್ತೇವೆ ಗೊತ್ತಾ, ಕೋಳಿನೇ ತಿನ್ನೋದಿಲ್ಲ, ಅದು ಬೋರ್ ಆಗಿದೆ ಕೋಳಿ ತಿಂದು. ಮೀನಂದ್ರೆ ತುಂಬ ಇಷ್ಟ. ಸೊ ಕೆಲವೊಂದ್ಸಲ ಮೀನು ಕೊಟ್ಟರು ಅದನ್ನು ಬೋರ್ ಆಗುತ್ತೆ ಅದಕ್ಕೆ ಯಾವಾಗ ಏನು ಫೀಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡಿದ್ದೀನಿ ಗೊತ್ತಾ, ಕೋಳಿನ ಬೇಯಿಸಿದ್ದೀನಿ, ಅದಕ್ಕೆ 1-2 ಮೀನು ಹಾಕಿದ್ದೀನಿ. ಸೊ ದಟ್ ಅದಕ್ಕೆ ಮೀನದು ಸ್ಮೆಲ್ಲು, ಕೋಳಿದು ಫ್ಲೇವರು, ಮೀನು ಫ್ಲೇವರ್ ಎಲ್ಲ ಸಿಗುತ್ತೆ ಅಲ್ವಾ, ತಿನ್ನುತ್ತೆ ಚೆನ್ನಾಗಿ. ಸೊ ಇದೊಂದು ಸ್ಪೆಷಲ್ ಆಗಿ ಮಾಡಿರೋಂತಹ ಇದೆಯಾ, ಏನಾದರೂ ಮಾಡಿ ತಿನ್ನಿಸ್ಬೇಕಲ್ಲ ಅದಕ್ಕೆ. ಸೊ ಇವಾಗ ಅನ್ನ ಹಾಕಿ ಅದಕ್ಕೆ ಕೋಳಿ ಮತ್ತು ಫಿಶ್ ಕರಿ ಸ್ಟಾರ್ಟ್ ಅದನ್ನು ಹಾಕಿ ಕಲಸಿ ಅಲ್ಲಿ ಇಡ್ತೀನಿ. ಒಂದೊಂದ್ಸಲ ಲೇಟ್ ಮಾಡುತ್ತೆ ತಿನ್ನುವಾಗ, 2:33 ತಿನ್ನುತ್ತೆ. ಬಟ್ ಇವತ್ತು ಯಾಕೋ ಅದಕ್ಕೆ ಹಶ್ವಾಗಿದೆ ಅಂತ ನನಗೆ ಫೀಲಿಂಗ್ ಬರ್ತಾ ಇದೆ ಮನಸ್ಸಲ್ಲಿ.
ಹಾಗಾಗಿ ಸ್ವಲ್ಪ ಬೇಗ ಹಾಕ್ತೀನಿ. ಯೂಶಲಿ ನಾನು ಊಟ ಮಾಡಿಬಿಟ್ಟು ಆಮೇಲೆ ಊಟ ಹಾಕ್ತೀನಿ ಖುಷಿಗೆ. ಯಾಕೆ ಗೊತ್ತಾ, ಅದ್ರದ್ದೆಲ್ಲ ಕಲಿಸ್ತೀನಲ್ಲ, ಕೈಯಲ್ಲಿ ಕಲಿಸೋದು ನಾನು ಪೀಸ್ ಮಾಡಿ, ಆಮೇಲೆ ಅಲ್ಲಿ ಕಲಿಸಿದ ಮೇಲೆ ಕೈ ತೊಳೆದು ನನಗೆ ಊಟ ಮಾಡುವಾಗ ಏನೋ ಒಂಥರ ಫೀಲ್ ಆಗುತ್ತೆ, ಅಷ್ಟು ಒಳ್ಳೇದಾಗಲಿಲ್ಲ. ಅದಕ್ಕೋಸ್ಕರ ಫಸ್ಟ್ ನಾನು ಊಟ ಮಾಡ್ತೀನಿ, ಅದು ಪರವಾಗಿಲ್ಲ. ಅದಕ್ಕೆ ಪಾಪ ಏನೋ ಫೀಲ್ ಆಗ್ತಿದೆ, ಅದು ಅವಾಗಿನ ಏನೋ ಹೇಳ್ತಾ ಇದೆ ಬಾವು ಅಂತ, ಹಶ್ವಾಗಿರ್ಬೇಕು, ಅದಕ್ಕೆ ಫಸ್ಟ್ ಅದಕ್ಕೆ ಊಟ ಹಾಕ್ತೀನಿ. ಅದೊಂದಿನ ಅಡ್ಜಸ್ಟ್ಮೆಂಟ್. ನಾ ಇದಕ್ಕೆ ತೆಗಿತಾಗಿನ ಅವಾಗಿಲ್ಲ, ಇದನ್ನ ಇಟ್ಬಿಟ್ಟು ಬರ್ತೀನಿ. ಓಕೆ, ಈಗ ನಮ್ಮ ಖುಷಿಯ ಸಾರು ಕರಿ, ಫಿಶ್ ಆ್ಯಂಡ್ ಚಿಕನ್ ಕರಿ ಪೀಸ್ ಮಾಡಿ ಹಾಕಿ ರಾತ್ರಿಗಿಲ್ಲ, ರಾತ್ರಿ ಮತ್ತೆ ಇರಬೇಕು. ಒಂದೆರಡು ಸೇವ್ ಮಾಡೋಣ ರಾತ್ರಿಗೆ, ಅವಾಗ ಆಗುತ್ತೆ. ಇಲ್ಲಾಂದರೆ ರಾತ್ರಿ ಮತ್ತೆ ಬೇಯಿಸ್ಬೇಕಾಗುತ್ತೆ. ಒಂದೊಂದ್ಸಲ ಸುಮಾರಿತನ ಆಗುತ್ತೆ. ಏನು ಮಾಡೋದು, ಖುಷಿಗೂ ಕೋಳಿ, ನಮಗೂ ಕೋಳಿ ಬೇಕು. ನನ್ನ ಮದುವೆ ಮಾಡಿದ್ದು ಸಾರನ್ನ ಅದ್ರ ರೆಸಿಪಿ ಬೇಕಾದ್ರೆ ಇನ್ನೊಂದ್ಸಲ ಅವ್ರು ಯಾವತ್ತಾದ್ರೂ ಮಾಡಿದಾಗ ತೋರಿಸ್ತೀನಿ. ರೆಸಿಪಿ ಅವ್ರು ಕೇಳಬೇಡಿ ಆಯಿತಾ, ಬಿಕಾಸ್ ನಾನು ಅಷ್ಟು ಎಕ್ಸ್ಪರ್ಟ್ ಅಲ್ಲ ಕುಕ್ಕಿಂಗಲ್ಲಿ. ಅವರೇ ಮಾಡ್ತಾ ಇರ್ತಾರೆ, ನಾನ್ ವೆಜ್ ಎಲ್ಲ ಮೋಸ್ಟ್ಲಿ ಅವರೇ ಮಾಡೋದು. ಸೊ ಆವಾಗ ನನಗೆ ಅದನ್ನೆಲ್ಲ ವೀಡಿಯೋ ಶೂಟ್ ಮಾಡ್ತಾ ಇದ್ದರೆ ನಾನು ಹೆಲ್ಪ್ ಮಾಡಬೇಕಾಗುತ್ತಲ್ಲ. ಸೊ ಹಾಗಾಗಿ ಅಷ್ಟೊಂದೆಲ್ಲ ವೀಡಿಯೋ ಶೂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗೂ ಒಂದು ರೆಸಿಪಿ ಏನೋ ಶೇರ್ ಮಾಡಿದ್ದೀನಿ, ನಾನು ನೋಡಿಲ್ಲ ಅಂದರೆ ನನ್ನ ಚಾನಲ್ ಹೋಗ್ಬಿಟ್ಟು ನೋಡಿ. ಓಕೆ, ಚಿಕನ್ ಐಟಮ್ ಅಂತ ಅನಿಸುತ್ತೆ. ನಾನು ಡಾಗ್ಸ್ಗೆ ಅಂತಲೇ ಕೆಲವೊಂದು ಪೀಸಸ್ ಸಿಗುತ್ತೆ. ಚಿಕನ್ ಅಂಗಡಿನಲ್ಲಿ ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾರೆ. ಓಕೆ, ಈಗ ಕಲಿಸ್ತೀನಿ, ಅದಕ್ಕೆ ಹಾಕ್ಬಿಡ್ತೀನಿ. ಅದು ಊಟ ಮಾಡಿ ಆಮೇಲೆ ನಾನು ಕೂಡ ಊಟ ಮಾಡ್ತೀನಿ. ಖುಷಿದು ಯಮ್ಮಿ ಫುಡ್ ಇಸ್ ರೆಡಿ. ಆ್ಯಂಡ್ ಖುಷಿ ಊಟ ಮಾಡಲಿ. ನಂದಿನ್ನು ಊಟ ಆಯ್ತಾ ಅಂತ ಕೇಳಿದ್ರೆ ಆಗಿಲ್ಲ, ಇನ್ನು ಊಟ ಮಾಡಿಲ್ಲ ನಾನು. ಆಮೇಲೆ ನಾನು ಊಟ ಮಾಡ್ತೀನಿ. ಹಶ್ವಿಲ್ಲ ನನಗೆ. ಯಾಕೆ ಅಂತಂದ್ರೆ ಬೆಳಿಗ್ಗೆ ನಾನು ಮಾರಿ ಬಿಸ್ಕಿಟ್ ತಿಂದೆ ಹಾಲಿನ ಜೊತೆಗೆ. ಹಾಲು ಮತ್ತೆ ಮಾರಿ ಬಿಸ್ಕಿಟ್, ಹಾಲಿನ ಜೊತೆಗೆ ಬೇರೆ ಏನಾದ್ರು ಈ ಥರ ಬಿಸ್ಕಿಟ್ಸ್ ಎಲ್ಲ ತಿನ್ಬಿಟ್ರೆ ನಂಗೆ ತುಂಬಾ ಇಷ್ಟ. ಚೆನ್ನಾಗಿ ತಿನ್ಬಿಟ್ಟಿದ್ದೀನಿ, ಅದಕ್ಕೆ ನಂಗೆ ಇನ್ನೂ ಹೊಟ್ಟೆ ಹಶ್ವಾಗಿಲ್ಲ. ನಿಮ್ಗೆ ಈ ತರ ಹ್ಯಾಬಿಟ್ ಇದೆಯಾ? ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ಬಿಟ್ಟು ಬಿಸ್ಕಿಟ್ ತಿನ್ನೋದು ಚೆನ್ನಾಗಿ. ಚಿಕ್ಕ ವಯಸ್ಸಿಂದನೂ ಅದೇ ಇಷ್ಟ, ಈಗಲೂ ಅದೇ ಬುದ್ಧಿ. ಸೊ ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನ್ ಗೊತ್ತಾ, ಅದಕ್ಕೆ ತುಳುನಲ್ಲಿ ಏನಂತಾರೆ, ಆಪಂ, ಕನ್ನಡದಲ್ಲಿ ಆಪಂ ಅಂತಾರ, ಆಪಂ ಅಲ್ಲ ಪಡ್ಡು ಅಂತಾರೆ, ಪಡ್ಡು ತರ. ಸೊ ಅದು ಮಾಡಿದ್ದು. ಅದು ಏನಂದ್ರೆ ಅದು ನಂಗೆ ಅಷ್ಟೊಂದು ಇಷ್ಟ ಇಲ್ಲ, ಅಂದ್ರೆ ಅದೊಂದು ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಸೊ ಹಾಗಾಗಿ ಇಷ್ಟ ಇಲ್ಲ. ಬ್ರೇಕ್ಫಾಸ್ಟ್ ಒಟ್ಟಿನಲ್ಲಿ ನಂಗೆ ಇಷ್ಟ ಇಲ್ಲ. ಮಾರಿ ಬಿಸ್ಕಿಟ್ ಜೊತೆಗೆ ಚೆನ್ನಾಗಿ ತಿಂದ್ಬಿಟ್ಟಿದ್ದೀನಿ, ಹಾಗಾಗಿ ಹಶ್ವಿಲ್ಲ. ಇವಾಗ ನಾನು ಊಟ ಮಾಡ್ತೀನಿ. ಊಟ ಮಾಡೋದಕ್ಕಿಂತ ಮುಂಚೆ ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ ನಿಮ್ಗೆ ಒಂದು ಜೋಕ್ ಹೇಳ್ತೀನಿ. ಬರೀ ವ್ಲಾಗೆ ಮಾಡಿದ್ರೆ ಚೆನ್ನಾಗಿರಲ್ಲ, ಏನಾದ್ರು ನಗಿಸ್ಬೇಕಲ್ಲ. ಸೊ ಹಾಗಾಗಿ ಒಂದು ಜೋಕ್ ಚೆನ್ನಾಗಿದೆ, ಜೋಕ್ ಕೇಳಿಸ್ಕೊಳ್ಳಿ ಆಯ್ತಾ. ಅಪ್ಪ, ಮಗ ಮತ್ತೆ ಅಮ್ಮಂದು 3 ಜನ ಜೋಕು. ಆದ್ರೆ ಕಾನ್ವರ್ಸೇಷನ್ ಅಲ್ಲಿ ಇರೋದು ಬರೀ ಅಪ್ಪ ಮತ್ತೆ ಮಗ. ಅಪ್ಪ ಮಗನ ಕೇಳ್ತಾರಂತೆ, ಜೋಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅಪ್ಪ ಆದವರು ಮಗನ ಕೇಳ್ತಾರಂತೆ, ನಿಂಗೆ ಅಮ್ಮ ಜಾಸ್ತಿ ಇಷ್ಟನಾ ಅಪ್ಪ ಜಾಸ್ತಿ ಇಷ್ಟನಾ ಅಂತ. ಅದಕ್ಕೆ ಮಗ ಹೇಳ್ತಾನಂತೆ, ನನ್ ಮಗ ಇದೇ ಆನ್ಸರ್ ಕೊಡೋದು, ನಿನ್ಗೆ ಯಾರು ತುಂಬಾ ಇಷ್ಟ ಅಂದ್ರೆ ಇಬ್ರು ಅಂತ. ಅವ್ನು ಯಾವಾಗ್ಲೂ ಅದನ್ನೇ ಹೇಳೋದು. ಸೊ ಈ ಮಗನು ಹಂಗೆ, ನಂಗೆ ಇಬ್ರು ಇಷ್ಟ ಅಂತ ಹೇಳ್ತಾನಂತೆ. ಸೊ ಅದಕ್ಕೆ ಅಪ್ಪ ಹೇಳ್ತಾರಂತೆ, ಒಂದು ಸೂಪರ್ ಆಗಿರೋ ಪ್ಲಾನ್ ಮಾಡ್ತಾರಂತೆ. ಅವ್ರು ಈ ತರ ಕೇಳ್ತಾರಂತೆ, ಓಕೆ ನಾನು ಅಮ್ಮ ದುಬೈಗೆ ಹೋಗ್ತಾರೆ ಮತ್ತೆ ನಾನು ಮಲೇಷ್ಯಾಗೆ ಹೋಗ್ತೀನಿ, ನೀನ್ ಅವಾಗ ಯಾವ ಕಂಟ್ರಿಗೆ ಹೋಗ್ತೀಯಾ ಅಂತ ಕೇಳ್ತಾರಂತೆ. ಅದಕ್ಕೆ ಮಗ ಹೇಳ್ತಾರಂತೆ, ನಾನು ದುಬೈಗೆ ಹೋಗ್ತೀನಿ ಅಂತ. ಅದಕ್ಕೆ ಅಪ್ಪ ಹೇಳ್ತಾರಂತೆ, ಗೊತ್ತಾಯ್ತಲ್ಲ ನಿನ್ ಬುದ್ಧಿ, ನಿಂಗೆ ಅಮ್ಮ ಅಂದ್ರೇನೆ ಇಷ್ಟ ಅಂತ. ಅದಕ್ಕೆ ಮಗ ಹೇಳ್ತಾನಂತೆ, ಇಲ್ಲಪ್ಪ ಹಾಗೇನಿಲ್ಲ, ನಂಗೆ ದುಬೈ ಅಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನಾನು ದುಬೈಗೆ ಹೋಗ್ತೀನಿ ಅಂತ ಹೇಳ್ತಾನಂತೆ ಮಗ. ಅದಕ್ಕೆ ಅಪ್ಪ ಹೇಳ್ತಾರಂತೆ, ಓಕೆ ಇವಾಗ ನಾನ್ ದುಬೈಗೆ ಹೋಗ್ತೀನಿ, ಅಮ್ಮ ಮಲೇಷ್ಯಾಗೆ ಹೋಗ್ತಾರೆ, ಇವಾಗ ನೀನ್ ಎಲ್ಲಿ ಹೋಗ್ತೀಯಾ ಅಂತ ಕೇಳ್ತಾರಂತೆ. ಅದಕ್ಕೆ ಮಗ ಹೇಳ್ತಾರಂತೆ, ನಾನು ಮಲೇಷ್ಯಾಗೆ ಹೋಗ್ತೀನಿ ಅಂತ. ಅದಕ್ಕೆ ಅಪ್ಪನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತಂತೆ. ಅವ್ರು ಹೇಳ್ತಾರಂತೆ, ನೋಡ್ದಾ ಇವಾಗ್ಲೂ ನಿಮ್ಮ ಅಮ್ಮನೇ ನೀನ್ ಸೆಲೆಕ್ಟ್ ಮಾಡಿದ್ದು ಅಂತ. ಅವಾಗ ಮಗ ಹೇಳ್ತಾರಂತೆ, ಇಲ್ಲಪ್ಪ ನಾನು ಯಾಕೆ ಮಲೇಷ್ಯಾ ಸೆಲೆಕ್ಟ್ ಮಾಡಿದ್ದು ಅಂದ್ರೆ ಆವಾಗ್ಲೇ ನಾನು ದುಬೈಗೆ ಹೋಗಿದ್ನಲ್ಲ, ಅದಕ್ಕೋಸ್ಕರ ನಾನು ಮಲೇಷ್ಯಾ ಸೆಲೆಕ್ಟ್ ಮಾಡಿದೆ ಅಂತ. ಅದಕ್ಕೆ ಅಪ್ಪ ಕೇಳ್ತಾರಂತೆ, ಯಾವಾಗಪ್ಪ ಹೋಗಿದ್ದೆ ದುಬೈಗೆ ನೀನು ಅಂತ. ಅದಕ್ಕೆ ಮಗ ಹೇಳ್ತಾನಂತೆ, ನೀವು ಫಸ್ಟ್ ಕ್ವೆಶ್ಚನ್ ಕೇಳಿದ್ರಲ್ಲ ಆವಾಗ್ಲೇ ನಾನು ಹೋಗಿದ್ದು ದುಬೈಗೆ, ಇವಾಗ ಸೆಕೆಂಡ್ ಟೈಮ್ ಮಲೇಷ್ಯಾಗೆ ಹೋಗ್ತೀನಿ ಅಂತ.
ಸೊ ಅಷ್ಟೇ, ಅದ್ರ ಅರ್ಥ ಏನು ಗೊತ್ತಿಲ್ಲ ನನ್ಗೂ. ಇದೊಂದು ಜೋಕ್ ಅಷ್ಟೇ ನಿಮ್ ಜೊತೆ ಹೇಳ್ಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಜೋಕ್ನ ಹೇಳಿದೆ. ಇಷ್ಟ ಆಯ್ತಾ ಜೋಕ್ ಅಥವಾ ತುಂಬಾ ನೋ ಬ್ಯಾಡ್ ಜೋಕ್ ಅಂತ ಅನಿಸ್ತಾ, ಏನೇ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಅಷ್ಟೇ ಇವತ್ತಿನ ವ್ಲಾಗ್, ಛೋಟ ಆದಂತಹ ವ್ಲಾಗ್, ಬುಧವಾರದ ಫ್ರೆಶ್ ಆದಂತಹ ವ್ಲಾಗ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬೇಗ ಬೇಗ ಎಡಿಟಿಂಗ್ ಮಾಡಿ ಪ್ರೀತಿಯಿಂದ ನಿಮ್ಗೋಸ್ಕರ ಬೇಗ ವ್ಲಾಗ್ ಮಾಡಿ ಬೇಗ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಮ ಪ್ರೀತಿ ಜಾಸ್ತಿ ನನಗೆ ಸಿಗ್ಲಿ, ಜಾಸ್ತಿ ಪ್ರೀತಿ ಜಾಸ್ತಿ ಸಪೋರ್ಟ್ ನನಗೆ ಸಿಗ್ಲಿ. ಮತ್ತೆ ಸಿಗ್ತೀನಿ ಒಂದು ಬ್ಯೂಟಿಫುಲ್ ಆದಂತಹ ವ್ಲಾಗ್ ಜೊತೆಗೆ. ಕಾಯ್ತಾ ಇರಿ ನನಗೋಸ್ಕರ. ಲಾಟ್ಸ್ ಆಫ್ ಲವ್. ಬಾಯ್ ಅಂಡ್ ಟೇಕ್ ಕೇರ್.